ಸದನದಲ್ಲಿ ನಮಸ್ತೆ ಸದಾ ವತ್ಸಲೆ ಹೇಳಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಒದ್ದು ಒಳಗೆ ಹಾಕಿದ್ದೇವೆ ಎಂದರು. ನಮಗೆ ಪಕ್ಷಭೇದ ಇಲ್ಲ, ತಪ್ಪು ಮಾಡಿದವರನ್ನ ಬಿಡುವುದಿಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಒದ್ದು ಒಳಗೆ ಹಾಕಿದ್ದೇವೆ. ಕಿಚ್ಚು ಹಚ್ಚುವ ಮಾತು ಬಿಟ್ರೆ ಆತ ಏನು ಮಾತನಾಡಿದಂತೆ ಇಲ್ಲ ಎಂದು ಅವರು ಹೇಳಿದ್ರು. ಅಲ್ಲದೆ ಉಪಮುಖ್ಯಮಂತ್ರಿಗಳು ನಮಸ್ತೆ ಸದಾ ವತ್ಸಲೆ ಎಂದಾಗ ಕೆಲವರು ಹುಬ್ಬು ಏರಿಸಿದ್ರು. ನಾನು ಪಕ್ಕಾ ಕಾಂಗ್ರೆಸ್ಸಿಗ, ಆರ್ಎಸ್ಎಸ್ನಂಥ ಸಂಘಟನೆಗೆ ಹೋಗುವ ಪ್ರಶ್ನೆ ಇಲ್ಲ. ನಮಸ್ತೆ ಸದಾ ವತ್ಸಲೆ ಆರ್ಎಸ್ಎಸ್ನವರ ಗುತ್ತಿಗೆಯನ್ನಲ್ಲ, ಅದು ದೇಶದ ಬಗೆಗೆ ಒಂದು ಮಾತು ಅಷ್ಟೇ ಎಂದು ಶಿವಕುಮಾರ್ ಅವರು ಪ್ರಶ್ನಿಸಿದವರಿಗೆ ಸದನದಲ್ಲಿ ಉತ್ತರಿಸಿದ್ರು. ಆರ್ಎಸ್ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ ಮಹಾಮಂಗಲೆ. ಆಮೇಲೆ ಮತ್ತೆ ಕಡತಿಂದ ತೆಗೆದಾಕಿಸ್ಬೇಡ್ರಿ, ಚರ್ಚೆ ಬೇಡ ಅದನ್ನ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಸರಿ ಅಂಗಿ ಧರಿಸಿದುದು ಕೇವಲ ಹುಬ್ಬು ಮೇಲೆ ಕೆಳಗೆ ಹೋಗುವಂತೆ ಮಾಡಿತ್ತು. ಈ ಬಗೆಗೂ ಪ್ರಶ್ನೆ ಬಂತು. ಆರ್ಎಸ್ಎಸ್ನಲ್ಲಿ ಬುದ್ಧಿ ಇರುವವರಿಗೆ ಜಾಗ ಇಲ್ಲ, ಆದ್ದರಿಂದ ಆರ್ಎಸ್ಎಸ್ಗೆ ಹೋಗುವ ಪ್ರಶ್ನೆಯೇ ಇಲ್ಲ ಎಂದು ಸಿದ್ದರಾಮಯ್ಯನವರು ಅವರಿಗೆಲ್ಲ ಉತ್ತರಿಸಿದ್ರು. ಭಾರತದ ಬಾವುಟದಲ್ಲಿ ಹಾಗೂ ಕಾಂಗ್ರೆಸ್ ಕೊಡಿಯಲ್ಲಿ ಕೇಸರಿ ಇರುವುದನ್ನ ಕೆಲವರು ಹೇಳುತ್ತಿದ್ದುದು ಕೇಳಿಬಂತು. ಈಗ ಆರ್ಎಸ್ಎಸ್ ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ BL ಸಂತೋಷ್ ಅವ್ರ ಬಗ್ಗೆ ಅವೇರ್ನೆಸ್ ಮಾತಾಡಿದ್ರು. ನಾವು ತೀರ್ಮಾನ ಮಾಡಿದ್ದೀವಿ, ಒಂದು ಬಳಿಕ ಹಾಕ್ಬೇಕು, ಕಾನೂನು ಪ್ರಕಾರ ಕೈಗೊಳ್ಳಬೇಕು, ಆ ಥರ ಎಲ್ಲ ಮಾತಾಡಬೇಕು. ಯಾರೇ ಹೇಳ್ಬೋದು, ಏನು ದಾಖಲೆ ಇದೆ ಅವನ ಹತ್ರ? ಪೊಲಿಟಿಕಲಿ ವಿ ಹ್ಯಾವ್ 100 ಡಿಫ್ರೆನ್ಸಸ್. ಹಂಗಂತ ಒಬ್ಬನ್ನ ನಮ್ಮ ವಿರೋಧಿಗಳನ್ನ ಅವ್ನು ಯಾರೋ ಆ ಥರ ಮಾತಾಡ್ತಾನೆ ಅಂತ ನಾವು ಖುಷಿ ಪಡೋದಲ್ಲ. ಇವತ್ತು ಅವ್ನು ಮಾತಾಡ್ತಾನೆ, ನಾನು ನಮ್ಮ ಮಾತಾಡ್ತೇನೆ. ಹಿಂದೆ ಚೀಫ್ ಮಿನಿಸ್ಟರ್ ಮಾತಾಡಿದ್ರೆ ನಮಗೂ ಮಾತಾಡಿದ್ದಾರೆ. ಸೊ ನಾಟ್ ಅಲೋ ದಿಸ್. ನಾವು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಅವ್ರವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಪಾಲಿಟಿಕ್ಸ್ ಮಾಡಲಿ, ಯಾರು ಬೇಕಾದ್ರೆ ಆರೋಪಗಳು ಮಾಡಲಿ, ತಪ್ಪೇನಿಲ್ಲ. ಬಟ್ ಆಧಾರ ಇಟ್ಕೊಂಡು ಆರೋಪ ಮಾಡಿ.